ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿವಾದಾತ್ಮಕ ಹೇಳಿಕೆ ನಮಗೆಲ್ಲ ನೋವು ತಂದಿದೆ. ಉಳ್ಳಾಲ ಪ್ರದೇಶ ಸರ್ವರೂ ಕೂಡ ಪ್ರೀತಿಯಿಂದ ಪರಸ್ಪರ ಗೌರವಿಸಿ ಬಾಳುವಂತಹ ಪ್ರದೇಶ. ಬಹುಸಂಸ್ಕೃತಿಯಲ್ಲಿ ಭಾರತ ದೇಶ ಏನಿದೆಯೋ ಆ ಬಹುಸಂಸ್ಕೃತಿಯ ಪ್ರತಿಯೊಂದು ಕಣವೂ ಕೂಡ ಉಳ್ಳಾಲದಲ್ಲಿದೆ ಅಂತ ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟರು. ಉಳ್ಳಾಲ ಪ್ರದೇಶದಲ್ಲಿ ವೀರರಾಣಿ ಅಬ್ಬಕ್ಕನ ಇತಿಹಾಸ ಇದೆ. ಇತಿಹಾಸ ಪ್ರಸಿದ್ಧ ಸೈಯದ್ ಮದನಿ ದರ್ಗಾ, ಸೋಮೇಶ್ವರ ದೇವಾಲಯ ಸೇರಿದಂತೆ ಅನೇಕ ದೇವಾಲಯಗಳು ಇಲ್ಲಿದೆ. ಮಾತ್ರವಲ್ಲ, ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಕೂಡ ಇದೆ. ಸರ್ವಧರ್ಮದ ಧಾರ್ಮಿಕ ಕೇಂದ್ರಗಳು ಇವೆ. ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಹೇಳಿಕೆ ಇವತ್ತು ನೋವು ತಂದಿದೆ. ಸಮಾಜಕ್ಕೆ ಮಾರಕವಾದ ಹಾಡನ್ನ ಆಡೋದ್ರಿಂದ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಮತ್ತು ದೇಶಕ್ಕೆ ಇದು ಮಾರಕ ಅಂತ ಹೇಳಿದರು. ಒಟ್ಟು ಹಿಂದೂ ಸಮಾಜದಲ್ಲಿ ಸಂಖ್ಯೆ ಕಡಿಮೆ ಆಗಿದೆ. ಕಿನ್ಯದಲ್ಲಿ ಕೇಳಿ ಸುತ್ತಲಿ ಯಾರು ಅಂತ ಉಳ್ಳಾಲ ನಾನು ಹೇಳಬೇಕು ಅಂತಿಲ್ಲ. ನಮ್ಮ ಸಂಪ್ರದಾಯವನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸೋರು ಯಾರು? ಪಾಕಿಸ್ತಾನ ಯಾಕೆ ಆಯಿತು? ನಮ್ಮ ಸಂಖ್ಯೆ ಕಡಿಮೆ ಆಯಿತು, ಅವರ ಸಂಖ್ಯೆ ಹೆಚ್ಚಾಯಿತು. ಅದಕ್ಕೋಸ್ಕರ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿದೆ. ಈಗ ಅಲ್ಲಲ್ಲಿ ಉಳ್ಳಾಲ ಪೇಟೆಗೆ ಹೋದರೆ ನೀವು ಅದು ಪಾಕಿಸ್ತಾನವೇ ಅಲ್ವ? ಅದು ಬೇರೆ ಆಗಲಿಕ್ಕೆ ಸಾಧ್ಯ ಉಂಟ? ಅನೇಕ ಕಡೆಗಳಲ್ಲಿ ಪಾಕಿಸ್ತಾನ ನಿರ್ಮಾಣ ಆಗಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿವಾದಾತ್ಮಕ ಹೇಳಿಕೆ ನಮಗೆಲ್ಲ ಅತ್ಯಂತ ನೋವು ಇವತ್ತು ತಂದಿದೆ. ಬಹುಶಃ ಉಳ್ಳಾಲ ಪ್ರದೇಶ ಸರ್ವರು ಕೂಡ ಪ್ರೀತಿಯಿಂದ ಪರಸ್ಪರ ಗೌರವಿಸಿ ಬಾಳುವಂಥ ಒಂದು ಪ್ರದೇಶವಾಗಿದೆ. ಬಹುಸಂಸ್ಕೃತಿಯ ಭಾರತ ದೇಶ ಏನಿದೆಯಾ ಆ ಬಹುಸಂಸ್ಕೃತಿ ಭಾರತ ದೇಶದ ಪ್ರತಿಯೊಂದು ಕಣವು ಕೂಡ ಉಳ್ಳಾಲ ವ್ಯಾಪ್ತಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇತಿಹಾಸ ಪ್ರಸಿದ್ಧವಾದ ವೀರರಾಣಿ ಅಬ್ಬಕ್ಕನ ಇತಿಹಾಸ ಇರಲಿ, ದಕ್ಷಿಣ ಭಾರತ ಅಜ್ಮೀರ್ ಖ್ಯಾತಿಯಾದಂಥ ಸೈಯದ್ ಮದನಿ ದರ್ಗಾದ ಇತಿಹಾಸ ಇರಲಿ, ಸೋಮೇಶ್ವರ ದೇವಸ್ಥಾನ ಇರಲಿ, ವಾಗಚಾಮುಂಡೇಶ್ವರಿ ದೇವಸ್ಥಾನ ಇರಲಿ, ಉಳ್ಳಿಯ ಸಮುದಾಯ ದೇವಸ್ಥಾನ ಇರಲಿ, ಬಂಡಿಕೋಟೆಯ ದೇವಸ್ಥಾನ ಇರಲಿ, ವೀರಭದ್ರೇಶ್ವರ ದೇವಸ್ಥಾನ ಇರಲಿ, ಲಕ್ಷ್ಮೀ ನರಸಿಂಹ ಟೆಂಪಲ್ ಇರಲಿ, ಭಗವತಿ ಕ್ಷೇತ್ರವು ಇವತ್ತು ಇರಲಿ, ಕೋರ್ದಬ್ಬು ಸ್ಥಾನ ಇರಲಿ, ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಇರಲಿ. ಬಹುಶಃ ಈ ಸಮಾಜದಲ್ಲಿ ಯಾವುದೆಲ್ಲ ವರ್ಗ ಇದೆ ಆ ವರ್ಗದ ಪ್ರತಿಯೊಬ್ಬರ ಕೂಡ ಇವತ್ತು ಧಾರ್ಮಿಕ ಕೇಂದ್ರಗಳು ಆ ಒಂದು ಸಣ್ಣ ವ್ಯಾಪ್ತಿಯ ಉಳ್ಳಾಲ ಪ್ರದೇಶದಲ್ಲಿ ಇವತ್ತು ಇರುವುದು. ಮತ್ತು ಇದರಲ್ಲಿ ಸರ್ವರು ಕೂಡ ಇವತ್ತು ಭಾಗವಹಿಸುವಂಥದ್ದು, ಸರ್ವರು ಕೂಡ ಗೌರವ ಕೊಡುವಂಥದ್ದು, ಇತಿಹಾಸ ಜೈನ್ ಬಸದಿ ಇವತ್ತು ಇರುವಂಥದ್ದು, ಇದೆಲ್ಲವೂ ಕೂಡ ನಮ್ಮ ಉಳ್ಳಾಲ ದೊಡ್ಡ ಆಸ್ತಿ ಮತ್ತು ಸಂಪತ್ತಾಗಿದೆ. ಆದ ಕಾರಣ ಈ ಹೇಳಿಕೆ ಬಹುಶಃ ನಾವಿವತ್ತು ತೀವ್ರವಾಗಿ ನಮಗೆಲ್ಲರಿಗೂ ಇವತ್ತು ನೋವು ತಂದಿದೆ. ಸಾರ್ವಜನಿಕವಾಗಿ ಪ್ರತಿಯೊಂದು ಮಾತಿಗೂ ಕೂಡ ಇವತ್ತು ಗೌರವ ಬೇಕು, ಘನತೆ ಬೇಕು. ಸಮಾಜಕ್ಕೆ ಮಾರಕವಾದ ಮಾತನ್ನು ಆಡಿದರೆ ಭವಿಷ್ಯದ ದಿನಗಳಲ್ಲಿ ಇದು ಸಮಾಜಕ್ಕೆ ಮತ್ತು ದೇಶಕ್ಕೆ ದೊಡ್ಡ ಮಾರಕವಾಗ್ತದೆ ಎಂಬ ಭಾವನೆ ನನಗಿದೆ. ಸೊ ಯಾರು ಇವತ್ತು ಈ ರೀತಿ ತಪ್ಪು ಮಾತಾಡಿದಾರ, ಈ ಸಮಾಜ ಮತ್ತು ದೇಶಕ್ಕೆ ಪೂರಕವಾದ ಮಾತನಾಡಿದಾರ, ಅವರು ಆತ್ಮಾವಲೋಕನ ಮಾಡಿಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಅವರನ್ನು ಸರಿಪಡಿಸಿಕೊಳ್ತಾರೆ ಎಂಬ ವಿಶ್ವಾಸ ನನಗಿದೆ.